ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಪುತ್ತೂರು ಮರೀಲ್ ಬೆದ್ರಾಳ ಮಧ್ಯೆ ಬೆದ್ರಾಳ ಪ್ರದೇಶದಲ್ಲಿ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಗೆ ಕಾದಿರಿಸಲಾದ ಸ್ಥಳಕ್ಕೆ ವಿರೋಧ ವ್ಯಕ್ತಪಡಿಸಿದ ಪರಿಸರದ ಮಂದಿ ಬೆದ್ರಾಳದಲ್ಲಿ ಸಭೆ ನಡೆಸಿ ಮತ್ತು ಪರಿಸರದಲ್ಲಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ಅನುದಾನ ಮಂಜೂರುಗೊಳಿಸಬೇಕೆಂದು ಆಗ್ರಹಿಸಿ ಶಾಸಕರಿಗೆ ಸ್ಥಳೀಯ ನಗರಸಭೆ ಸದಸ್ಯರ ಮೂಲಕ ಮನವಿಯನ್ನ ನೀಡಿದರು. ಮೌಲಾನಾ ಆಜಾದ್ ಶಾಲೆ ಯಾವ ಕಾರಣಕ್ಕೂ ಈ ಪರಿಸರದಲ್ಲಿ ಆಗಕೂಡದು, ಬದಲಾಗಿ ಇಲ್ಲಿಗೆ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ಅವಕಾಶ ಮಾಡಿಕೊಡಬೇಕೆಂದು ಸಭೆಯಲ್ಲಿ ಉಪಸ್ಥಿತರಿದ್ದ ಪರಿಸರದ ನಿವಾಸಿಗಳು ಆಗ್ರಹಿಸಿದರು. ಪರಿಸರದ ನಿವಾಸಿಗಳಾದ ಸೂರ್ಯ ಮರೇಲ್, ನವೀನ್ ನಾಯಕ್, ಸ್ನೇಹನಗರ, ಪದ್ಮನಾಭ ಬೆದ್ರಾಳ, ಶ್ಯಾಮ್ ಸುಂದರ್, ಚಂದ್ರ ಬೆದ್ರಾಳ, ಗಣೇಶ್, ಹರೀಶ್ ಬೆದ್ರಾಳ, ದಿನೇಶ್ ಬೆದ್ರಾಳ ಮತ್ತಿತರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಪರಿಸರದಲ್ಲಿ ಮೌಲಾನಾ ಆಜಾದ್ ಶಾಲೆಗೆ ವಿರೋಧ ವ್ಯಕ್ತಪಡಿಸಿದರು. ನಗರಸಭಾ ಸದಸ್ಯ ಬಾಲಚಂದ್ರ ಅವರು ಮಾತನಾಡಿ, ಇಲ್ಲೊಂದು ಪ್ರತ್ಯೇಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಶಾಲೆ ನಿರ್ಮಾಣ ಆಗುತ್ತಿರುವ ಕುರಿತು ಪರಿಸರದ ಮಂದಿಯಲ್ಲಿ ಆಕ್ಷೇಪವಿದೆ. ಕೇಂದ್ರ ಸರ್ಕಾರದ ಯೋಜನೆಯಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಯೋಜನೆ ಜಾರಿಯಾಗಿತ್ತು. ಆದರೆ ಪರಿಸರದ ಜನರ ಆಕ್ಷೇಪ ಇರುವ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಅಭಿಪ್ರಾಯವನ್ನ ಶಾಸಕರ ಮುಂದಿಟ್ಟು ಮನವರಿಕೆ ಮಾಡುತ್ತೇವೆ ಎಂದು ಹೇಳಿದರು. ಶಾಲೆ ಬರ್ತಾ ಇದೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಆಗ ಇಲ್ಲಿ ಸ್ಥಳೀಯರಿಗೆ ಏನಂತ ಹೇಳಿದ್ರೆ, ಬಹುಶಃ ಇಲ್ಲಿ ಯಾವುದೇ ಸಮುದಾಯ ಇಲ್ಲದಂಥ ಸ್ಥಳದಲ್ಲಿ ಯಾವುದೋ ಸಮುದಾಯಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಪ್ರಜೆಗಳಾಗಿದ್ದು ಸಮುದಾಯ ಇಲ್ಲಿ ಇಲ್ಲದೇ ಇದ್ದು ಈ ಸಮುದಾಯದವರಿಗೆ ಪ್ರತ್ಯೇಕವಾಗಿ ಒಂದು ಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳುವಂಥದ್ದು ಒಂದು ವಿಚಾರ ಗೊತ್ತಾಯಿತು. ಆಗ ಬಹುಶಃ ಇಲ್ಲಿ ಸ್ಥಳೀಯರಿಗೆ ಅಂತ ಹೇಳಿದ್ರೆ ಮುಂದಾಳತ್ವ ವಹಿಸಿಕೊಂಡಿರೋದು ಕೌನ್ಸಿಲರ್ ಇರ್ಬೋದು ಅಥವಾ ಹಿರಿಯರು ಇರ್ಬೋದು ಅಥವಾ ಸಂಬಂಧಪಟ್ಟ ಜವಾಬ್ದಾರಿಯುತ ವ್ಯಕ್ತಿಗಳಿರ್ಬೋದು. ಅವರಲ್ಲಿ ಈಗ ವಿಚಾರಿಸಿದಾಗ ಬಹುಶಃ ಯಾರಿಗೂ ಇದರ ಬಗ್ಗೆ ಒಂದು ವಿಷಯವೇ ತಿಳಿದಿರಲಿಲ್ಲ. ಆಗ ಏನಾಯ್ತು ಅಂತ ಹೇಳಿದ್ರೆ, ಬಹುಶಃ ನಮಗೆ ಏನು ಇಲ್ಲಿಗೆ ಅಗತ್ಯ ಇಲ್ಲೋ ಅಥವಾ ಇಲ್ಲಿಯವರಿಗೆ ಅಂತೇಳಿ ಇಲ್ಲಿಯ ಸ್ಥಳೀಯಲ್ಲಿ ಏನು ವಾಸ ಮಾಡಿಕೊಂಡಿದ್ದಾರೆ ಅವರಿಗೆ ಯಾವುದೇ ಅಗತ್ಯ ಇಲ್ಲದ ಒಂದು ಶಾಲೆನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಅಥವಾ ಅವರ ಮಕ್ಕಳಿಗೆ ಅದು ಯೋಗ್ಯವಾದಂಥ ಸ್ಕೂಲ್ ಆಗಿರುವುದಿಲ್ಲ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಅವರು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡಿದಾಗ ಹೀಗೆ ಆಯಿತು ಅಂತ ಹೇಳಿದ್ರೆ, ಇದರಲ್ಲಿ ಗೊಂದಲ ಯಾಕೆ ಆಯಿತು ಅಂತ ಹೇಳಿದರೆ, ಬಹುಶಃ ಕೆಲವು ವಿಷಯಗಳೆಲ್ಲ ಇಲ್ಲಿ ಸ್ಥಳೀಯರಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಸೆಂಟ್ರಲ್ನ ಒಂದು ಸ್ಕೀಮ್ ಇರುವಂಥದ್ದು. ಈ ಸಂದರ್ಭ ಹಿಂದೂ ಸಂಘಟನೆಯ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ, ಹಿಂದೂ ಜಾಗರಣ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಅವಿನಾಶ್, ಮಾತೃ ಸುರಕ್ಷಾ ಪ್ರಮುಖ ಸ್ವಸ್ತಿಕ್ ಮೇಘಿನಗುತ್ತು ಮೊದಲಾದವರು ಉಪಸ್ಥಿತರಿದ್ದರು.